14, 17, 18 ಬ್ರಹ್ಮಕಲಶದ ದಿನ ಕೊಡ್ತೀರ ಅವೇ ಪ್ರಕಾರ ಈಗಲೂ ಪೂರ ಬೇಲೆಲ್ಲ ಒಂದೊಂದು ಎಂಗಳು ಶಾಸಕರ ಮನವಿ ಕೊರನ ಮೂಲಕ ಆರು ಅತಿ ಶೀಘ್ರ ಎಂಗಳು ಒಂಜಿ ಮೇನ್ ರೋಡ್ ಇಡೀ ಬರ್ಪಿನ ಉಳ್ಳಾಳದ ಕ್ಷೇತ್ರಗೂ ಬರ್ಪಿನ ಮಾರ್ಗವನ್ನು ಕಾಂಕ್ರೀಟೀಕರಣ ಮಾಡ್ತಾರೆ ಆರು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅವೇ ಪ್ರಕಾರ ಈ ನೀತಾಗಿ ಗುದ್ದಲಿ ಪೂಜೆ ನಡಪರೆಂಡು ಆ ಕೆಲಸಲು ಪೊರ್ಲುಡಾವಡು ಅಂಚನೆ ಶಾಸಕರೆಡ್ಡು ನನ್ನಲಾತ್ ಊರಿಗೂ ಓಡಾಟಿನ ಕೆಲಸ ಮಾತಿ ಪಟ್ಟಿ ಮಂತದ ಕೊಡ್ತಾ ಹೆಚ್ಚಿನ ಸಹಕಾರ ಮಂದಿರು ನನ್ನ ದುಂಬುಗಳ ಆರ್ನ ಅನುದಾನ ಈ ಕ್ಷೇತ್ರಗೂ ಅಂಚನೆ ಈ ಊರಿಗೂ ಮಾತ ತಿಕ್ಕದು ಎಂಗ್ಲೆ ಮಾತ ಎಡ್ಡೆ ಮಂತದ್ದು ಅಂಚನೆ ಅಕಲ್ನಲ್ಲ ಇಂಚಿನ ಒಂದು ರಾಜಕೀಯ ಇಂಚಿನ ಆಶೆ ಆಕಾಂಕ್ಷಲು ದಿವಂದಿರ ಪೈನ್ಲ ಪೂರ ಈಡೇರ್ ಸಹಾಯ ಸಹಕಾರವನ್ನು ಕೇಳೊಂದು ಇಡೀ ನನ್ನಲಾತ್ ಭಕ್ತರಿಗೆ ಬರ್ಪಿನ ಅನುಕೂಲ ಇಂಕ್ಲಿಗೆ ಇಂಚಿನ ಓಡು ಐನ್ ಪೂರ ಅಪ್ಪೆ ಮಲ್ತದೆ ಅಪ್ಪೆ ಆಕ್ಲಿಗೆ ಎಡ್ಡೆ ಆಶೀರ್ವಾದ ಮಲ್ತದೆ ಇಂಕ್ಲಿಗೆ ಮಾತು ಎಡ್ಡೆ ಮಲ್ಪಡೊಂದು ಊರದ ಮಾತೆಲ್ಲ ಮುಗಿಸಿ ಹೇಳಿದ ಇಂಚಿನ ಭಕ್ತಿಯನ್ನು ಪರವಾದ ಈಗಿನ ಪ್ರಾರ್ಥನೆ.
ಸಮಾಜವನ್ನು ಒಗ್ಗಟ್ಟಿಸಿ ಅಭಿವೃದ್ಧಿಯ ಕಡೆಗೆ ದಿಟ್ಟ ಹೆಜ್ಜೆ ನೀಡುವಂಥ ಸನ್ಮಾನ್ಯ ಸಚಿವರು, ಕರ್ನಾಟಕ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರು, ನಮ್ಮೆಲ್ಲರ ನಾಯಕರು, ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ UT ಖಾದರ್ ಅವರ ಅನುದಾನದಲ್ಲಿ ಉಲ್ಲಾಲ್ತಿ ಕ್ಷೇತ್ರದ ಅಡ್ಡ ರಸ್ತೆಗೆ ಕಾಂಕ್ರೀಟೀಕರಣದ ಗುದ್ದಲಿ ಪೂಜೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ನಾವು ಸಂತೋಷ ಪಡ್ತಾ ಇದ್ದೇವೆ. ಸಮಾಜದ ಅಭಿವೃದ್ಧಿಯಲ್ಲಿ ಯಾವುದೇ ಧರ್ಮ ಜಾತಿ ಭೇದಗಳನ್ನು ಮಾಡದೆ ಎಲ್ಲರ ಬೇಡಿಕೆಗಳನ್ನು ಈಡೇರಿಸುತ್ತಾ ನಮ್ಮ ಕೊಣಾಜೆ ಗ್ರಾಮಕ್ಕೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಒದಗಿಸಿಕೊಡುವಲ್ಲಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೆಯಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮೀಯರೇ, ಜೀರ್ಣೋದ್ಧಾರ ಸಮಿತಿಯ ಒತ್ತಡವನ್ನು ಅತಿ ಶೀಘ್ರವಾಗಿ ನೆರವೇರಿಸಿಕೊಟ್ಟು ನಮಗೆ ಕಾಮಗಾರಿಗೆ ಅನುದಾನ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಶುಭ ಸಂದರ್ಭದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಪ್ರಸಾದ್ ರೈ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀ ಸಂತೋಷ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಜೀರ್ಣೋದ್ಧಾರ ಒಂದು 16, 17, 18 ತಾರೀಕಿಗೆ ನಡೆಯಲಿಕ್ಕಿದೆ. ಜನವರಿ 16, 17, 18 ತಾರೀಕಿಗೆ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ಈಗ ಒಂದು ತುರ್ತಾಗಿ ನಾವು ಒಂದು ಗುದ್ದಲಿ ಪೂಜೆ ಆರಂಭ ಮಾಡಿ ಈ ಒಂದು ನಿನ್ನೆ ನಮ್ಮ UT ಖಾದರ್ ಅವರು ನಮ್ಮ ಹಸೆಗೋಳಿಗೆ ಬಂದಾಗ ಅವರ ಹತ್ರ ಕೇಳಿಕೊಂಡಾಗ ಅವರು ಈ ಒಂದು ಆದಷ್ಟು ಬೇಗ ಮಾಡಿ ಅಂತ ಒಂದು ಸೂಚನೆ ಕೊಟ್ಟ ಪರಿಣಾಮ ನಾವು ಇವತ್ತು ನಿನ್ನೆಯಿಂದ ಇವತ್ತಿಗೆ ನಾವು ಒಂದು ಗುದ್ದಲಿ ಪೂಜೆಯನ್ನು ಇಟ್ಟಿದ್ದೇವೆ. ಮೊದಲಿಗೆ ನಮ್ಮ ಈ ಒಂದು ರಸ್ತೆ ಕಾಮಗಾರಿಗೆ ಅನುದಾನ ನೀಡಿದಂಥ ನಮ್ಮ ಉಸ್ತುವಾರಿ ಸಚಿವರು, ಹಾಗೆ ನಮ್ಮ ನಗರಾಭಿವೃದ್ಧಿ ಮತ್ತು ಹೊಸ ಸಚಿವರಾದ UT ಖಾದರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನಮ್ಮ UT ಖಾದರ್ ಅವರು ಈ ಒಂದು ಜಾತ್ಯತೀತ ಒಂದು ಮನೋಭಾವನೆ ಇರುವಂಥ ಒಂದು ಜನಪ್ರತಿನಿಧಿ. ಇವರು ನಮ್ಮ ಈ ಕೊಣಾಜೆ ಇದಕ್ಕೆ ಪ್ರಸಾದ್ ರೈ ಅವರು, ರವೀಂದ್ರ ಅವರು, ದೇವಣ್ಣನವರು ಮತ್ತು ರಾಜಾರಾಮ್ ರೈ ಅವರು ಇವರ ಈ ಒಂದು ಕಾಮಗಾರಿ ಇದಕ್ಕೆ ನಿಮಗೆ ಸಹಾಯ ನಮಗೆ ಕೊಡಬೇಕು, ನಮ್ಮ ಈ ಜೀರ್ಣೋದ್ಧಾರಕ್ಕೆ ನಿಮ್ಮ ಒಂದು ದೊಡ್ಡ ನಮಗೆ ಪಾಲು ಬೇಕಂತ ಹೇಳಿದಾಗ ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ನಿಮಗೆ ನನ್ನ ಏನು ಸಹಕಾರ ಉಂಟು ಅದನ್ನೆಲ್ಲ ನಾನು ಮಾಡಿಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದರು. ಅದೇ ರೀತಿ ಇವತ್ತಿನ ದಿವಸ ಈ ಒಂದು 10 ಲಕ್ಷದ ಈ ಕಾಂಕ್ರೀಟ್ ರಸ್ತೆಗೆ ಅನುದಾನವನ್ನು ಕೊಡುವ ವ್ಯವಸ್ಥೆ ಮಾಡಿ ಇವತ್ತಿನಿಂದಲೇ ನಾವು ನಾಳೆಯಿಂದಲೇ ಈ ಒಂದು ರಸ್ತೆಯನ್ನು ಆರಂಭ ಮಾಡಲಿಕ್ಕೆ ಇದ್ದೆ. ಇನ್ನೊಂದು ನಾವು ರಾಜಾರಾಮ್ರ ಎಲ್ಲ ನಾವು ಒಂದು ಮರದ ವ್ಯವಸ್ಥೆ ಸಹ ನಾವು ಸುಳ್ಯಕ್ಕೆ ಹೋಗಿ ಎರಡು ಸಲ ಹೋದೆವು. ನಾವು ಇನ್ನು ಅದಕ್ಕೆ ನಾವು ನಿನ್ನೆ ಅವ್ರ ಹತ್ರ ಈ ಮಾತನ್ನು ಹೇಳಿದ್ದೆವು. ಅದಕ್ಕೆ ಸಹ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಮರದ ವ್ಯವಸ್ಥೆ ಸಹ ಅವರು ಮಾಡಿಕೊಡುವ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಹ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಟ್ಟಾಗಿ ನಮ್ಮ UT ಖಾದರ್ ಅವರು ಈ ಒಂದು ಕೊಣಾಜೆ ಅಲ್ಲ, ಇಡೀ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿರುವ ಅನೇಕ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಹಾಗೆ ಚರ್ಚ್ ಇರ್ಬೋದು, ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಂದು ದೇವಸ್ಥಾನ ಮೂಲ ಸೌಕರ್ಯಕ್ಕೆ ಅವರು ಅನುದಾನ ನೀಡಿದ ಈ ಒಂದು ಸಾಮರಸ್ಯದ ಕೊಂಡಿ ಅಂತ ಹೇಳಲಿಕ್ಕೆ ಹೆಚ್ಚು ಬರ್ತಿದ್ದೀನಿ. ಅವರು ಯಾವುದಕ್ಕೆ ರಾಜಕೀಯ ಮಾಡದೆ ಅವರು ಕೊಣಾಜೆ ಇರ್ಬೋದು, ಸೋಮೇಶ್ವರ ಉಂಟು, ಸೋಮೇಶ್ವರ ಗ್ರಾಮದಕ್ಕೆ ಸುಮಾರು ಕೋಟಿಯನ್ನು ಅನುದಾನ ಮಾಡಿದ್ರು. ನಿಜವಾಗಿ ಅವರ ಯಾಕೆಂದರೆ ಮಾತನ್ನು ಹೇಳ್ತೇನೆ ಅಂದರೆ ನಾನು ರಾಜಕೀಯ ಮಾತಾಡೋದಲ್ಲ, ಅವರಿಗೆ ಓಟೇನಲ್ಲಿ ಏನಿಲ್ಲ. ಯಾರಿಗೆ UT ಖಾದರ್ಗೆ ಸೋಮೇಶ್ವರ ಗ್ರಾಮದಲ್ಲಿ ಏನು ಅವರಿಗೆ ಓಟ್ ಅಲ್ಲಿ ಇಲ್ಲ. ಆದರೂ ಆ ಓಟ್ ಅದಕ್ಕೆ ಅವರು ರಾಜಕೀಯ ಮಾಡದೆ ಅಲ್ಲಿ ಸಹ ಸೋಮನಾಥ ದೇವಸ್ಥಾನಕ್ಕೂ ಸಹ ರಥ ಹೋಗುವ ದೊಡ್ಡ 10-15 ಲಕ್ಷದ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಸುಮಾರು ಕೆಲಸ, ಹಾಗೆ ಅಂಬ್ಲಮಗೂರು ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ತಲಪಾಡಿ ದೇವಸ್ಥಾನಕ್ಕೆ ಇರ್ಬೋದು, ಹಾಗೆ ಮತ್ತು ನಮ್ಮ ಇನ್ನು ಕುರುನಾಡು ದೇವಸ್ಥಾನಕ್ಕೆ ನಿನ್ನೆ ಒಂದು ಘೋಷಣೆ ಮಾಡಿದ್ವಿ, ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. 10 ಲಕ್ಷದ ಅನುದಾನ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಇನೋಲಿ, ದೇವಂದ ಬೆಟ್ಟು ಎಲ್ಲ ಅನೇಕ ತುಂಬೆ ದೇವಸ್ಥಾನ ಇರ್ಬೋದು, ಪ್ರಕಾಶ್ ಶೆಟ್ಟಿ ಅವರನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಅನುದಾನ ನೀಡಿ ನಮ್ಮ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅನುದಾನ ನೀಡಿ ನಮ್ಮ ಈ ಹಿಂದೂಗಳಿಗೆ ಅಲ್ಲ, ಕ್ರಿಶ್ಚಿಯನರಿಗೆ ಎಲ್ಲರಿಗೂ ಎಲ್ಲ ದೇವಸ್ಥಾನದಲ್ಲಿ ಪ್ರೀತಿ ಇಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಈ ಅವರ ಈ ಉದ್ಘಾಟನೆ ಸಂದರ್ಭದಲ್ಲಿ UT ಖಾದರ್ ಕರೆದುಕೊಂಡು ಬಂದು ಇಲ್ಲಿ ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಸಹ ಮಾಡುವ ಇದ್ದೇವೆ. ಮುಂದಿನ ದಿನಗಳಲ್ಲೂ ನಮ್ಮ UT ಖಾದರ್ ಅವರು ಈ ನಮ್ಮ ಉಲ್ಲಾಲ್ದಿ ಅಮ್ಮನ ಇದಕ್ಕೆ ಅವರಿಗೆ ಈ ಸೇವೆಯನ್ನು ಮಾಡುವ ಅವರಿಗೆ ಭಾಗ್ಯ ಸಿಗಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಸೇರಿದಂಥ ಎಲ್ಲರಿಗೂ ನಮ್ಮ ಅಭಿನಂದನೆ ಸಲ್ಲಿಸಿಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ನಾವು ಬಹಳ ತುರ್ತಾಗಿ
UT ಖಾದರ್ ಅವರನ್ನು ಭೇಟಿಯಾಗಿ ನಮಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಲೇ ಕೊಡಬೇಕಂತ ಹೇಳಿ ನಮ್ಮ ಎಲ್ಲ ಊರಿನವರ ಪರವಾಗಿ ಒತ್ತಾಯ ಮಾಡಿದೆವು. ಕೂಡಲೇ ಅವರು ನಾನು ನಿಮ್ಮೊಂದಿಗೆ ಇದ್ದಾನೆ, ಖಂಡಿತವಾಗಿ ನನ್ನಿಂದ ಏನೆಲ್ಲ ಸಹಾಯ ಸಹಕಾರ ಬೇಕು ನಿಮ್ಮ ಕ್ಷೇತ್ರಕ್ಕೆ ಅದನ್ನೆಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ ಪ್ರಕಾರ ಈ ವರ್ಷ ಗುದ್ದಲಿ ಪೂಜೆಯನ್ನು ಕೂಡ ನಾವು ನೆರವೇರಿಸಿದ್ದೇವೆ. ಅದಲ್ಲದೆ ಸುಮಾರು 5 ಲಕ್ಷವನ್ನು ಅನುದಾನವಾಗಿ ಅವರು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿ ನಿನ್ನೆ ಕೂಡ ಹೇಳಿದ್ದಾರೆ. ಇನ್ನು ನಮ್ಮ ಮರದ ಇದಕ್ಕೆ ಕೂಡ ಅವರು ತುಂಬ ಸಹಕಾರಿಯಾಗಿ ಫೋನೆಲ್ಲ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಪ್ರೀತಿಯ ಸಚಿವರಾದಂಥ UT ಖಾದರ್ ಅವರಿಗೆ ನಮ್ಮ ಈ ಕ್ಷೇತ್ರದ ಭಕ್ತರ ಪರವಾಗಿ ಈ ಊರಿನ ಮಹಾಜನತೆಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. UT ಖಾದರ್ ಅವರು ಯಾವುದೇ ಒಂದು ರಾಜಕೀಯವಿಲ್ಲದೆ, ಈಗ ಅವರು ಕಾಂಗ್ರೆಸ್ನಲ್ಲಿ ವಿನ್ ಆಗಿರ್ಬೋದು, ಆದರೆ ನಾವು ಯಾವುದೇ ಪಕ್ಷದಲ್ಲಿಲ್ಲ, ಆದರೂ ಕೂಡ ಒಂದು ಊರಿನ ಒಂದು ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ಅವರು ಸಹಕಾರವನ್ನು ಕೊಡುವಂಥ ಅತಿ ದೊಡ್ಡ ಒಂದು ಮನಸ್ಸಿನ ಒಂದು ಉದಾರ ಅವರು. ಆದ್ದರಿಂದ ಅವರು ಇನ್ನು ಮುಂದೆಯೂ ಕೂಡ ನಮಗೆ ಈ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದ ಪಕ್ಷದ ಕಾರ್ಯಕರ್ತರಿಗೆ, ಊರಿನ ಮಹಾನ್ ಜನತೆಗೆ ಹಾಗೂ ಎಲ್ಲರಿಗೆ ನಾನು ಊರಿನ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ, ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ, ಈ ಕ್ಷೇತ್ರಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳುತ್ತಾ, ಈ ಕೆಲಸವನ್ನು ಮಾಡಿದ್ದಕ್ಕೋಸ್ಕರ ನಿಮಗೆ ಎಲ್ಲ ದೈವಗಳು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ ನಮ್ಮ ಊರಿನ ಜನತೆಯ ಪರವಾಗಿ ಇನ್ನೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಒದಗಿಸಿಕೊಡಬೇಕಂತ ಈ ಊರಿನ ಎಲ್ಲ ಪ್ರಮುಖರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು, ಪಂಚಾಯತಿನ ಅಧ್ಯಕ್ಷರು, ನಾವು ಸದಸ್ಯರು, ಇವರನ್ನವರೆಲ್ಲ ಕೇಳಿಕೊಂಡ ಮೇರೆಗೆ ಅತಿ ಶೀಘ್ರವಾಗಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಸರ್ಕಿಟ್ ಹೌಸಲ್ಲಿ ಒಂದು ಅನುದಾನದ ಪಟ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬರಲಿಕ್ಕೆ ಆಗದಿದ್ದರೆ ನನ್ನನ್ನಲ್ಲಿ ಕಳಿಸಿದರು. ನಾನು ಆ ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಇದ್ದೆ. ಎಲ್ಲ ಹೆಸರನ್ನು ನಾನು ನೋಂದಾಯಿಸಿದಾಗ ಕೂಡಲೇ ಆ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಬಹುಶಃ ಕೊಣಾಜೆ ಅಂತ ಹೇಳಿದರೆ ಇದೊಂದು ಸಾಮರಸ್ಯದ ನಾಡು. ಇಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲ ಒಟ್ಟಾಗಿ ಜೀವಿಸುವಂಥ ಒಂದು ಪುಣ್ಯ ಭೂಮಿ ಕೊಣಾಜೆ. ಇಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೇವೆ. ಮುಂದೆ ಕೂಡ ನಮ್ಮ ಕೊಣಾಜೆ ಯಾವಾಗಲೂ ಕೂಡ ಸಾಮರಸ್ಯದ ನಾಡಾಗಿ ಈ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತರುವ ಗ್ರಾಮವಾಗಿದೆ. ಇಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಕೂಡ ಹೊಂದಿರುವಂಥ ಗ್ರಾಮ ಕೊಣಾಜೆ ಗ್ರಾಮವಾಗಿದೆ. ಆದ್ದರಿಂದ ನಮಗೆಲ್ಲರಿಗೂ ಸರ್ವಶಕ್ತನಾದ ದೇವರ ಆಶೀರ್ವಾದ ಇರಲಿ. ಈ ಕಾಮಗಾರಿ ಆದಷ್ಟು ಬೇಗ ಶೀಘ್ರವಾಗಿ ನಮ್ಮ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹಾರೈಸಿಕೊಂಡು ನನ್ನ ಉಳ್ಳಾಲ್ದಿ ದೇವಸ್ಥಾನಕ್ಕೆ ಕಾಂಕ್ರೀಟೀಕರಣಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಸಚಿವರು ಆದಂಥ ಈ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ದೇವಸ್ಥಾನ ಮತ್ತು ಮಸೀದಿ ಮತ್ತು ಚರ್ಚ್ ಇಂಥ ಧಾರ್ಮಿಕ ಕೇಂದ್ರಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಸಫಲರಾಗಿ ಇವತ್ತು ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರುವಂತಹ ಶಾಸಕರಾದಂಥ ನಮ್ಮ ನೆಚ್ಚಿನ UT ಖಾದರ್ ಅವರು ಇವತ್ತು ಅದೇ ರೀತಿಯಲ್ಲಿ ಕೆಲವು ದಿವಸಗಳ ಹಿಂದೆ ಈ ಒಂದು ಕ್ಷೇತ್ರಕ್ಕೆ ಕಾಂಕ್ರೀಟ್ನ ಅವಶ್ಯಕತೆ ಇದೆ, ಕಾಂಕ್ರೀಟೀಕರಣ ಮಾಡಿಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಪಚ್ಚಣ್ಣ ಮತ್ತು ಸಂತೋಷಣ್ಣ, ರಾಜಣ್ಣ ಮತ್ತಿತರ ನಾಯಕರು, ಶೌಕತ್ ಅಲಿ ಇಂಥವರು ಇವರು ಹೋಗಿ ಬೇಡಿಕೆಯನ್ನು ಇಟ್ಟಾಗ ಕೂಡಲೇ ಬೇರೆ ಏನೂ ನೋಡದೆ ಅವರ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಈಗಾಗಲೇ 10 ಲಕ್ಷಕ್ಕಿಂತ ಅಷ್ಟು ಮೊತ್ತವನ್ನು ಒದಗಿಸಿಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ನೀಡಿ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಇದಕ್ಕೆ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಂಥ ಶ್ರೀ UT ಖಾದರ್ ಸರ್ ಅವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತ್ನ ಪರವಾಗಿ ಊರಿನ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆ ಹೇಳ್ತಾ, ಮತ್ತು ಇನ್ನು ಮುಂದಕ್ಕೂ ಕೂಡ ಅವರಿಗೆ ಇಂಥ ಕ್ಷೇತ್ರಗಳ ಕೆಲಸವನ್ನು ಮಾಡಲಿಕ್ಕೆ ಆ ಸರ್ವಶಕ್ತನು ಅವರಿಗೆ ಆರೋಗ್ಯ ಮತ್ತು ಎಲ್ಲ ರೀತಿಯ ಶಕ್ತಿ ಮತ್ತು ಅವರು ಬಯಸಿದಂಥ ಹುದ್ದೆ ಇನ್ನಷ್ಟು ಅವರ ಹುದ್ದೆಗಳ ಮುಂದೆ ಮೇಲೆ ಎತ್ತರಕ್ಕೆ ಅವರ ಹೆಸರು, ಕೀರ್ತಿ, ಪತಾಕೆ ಹಾರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಶುಭವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಮ್ಮನ ಈ ಕ್ಷೇತ್ರ ಮುಲಾರ ಕೊಣಾಜೆ, ಇಲ್ಲಿ ಆಗುತ್ತಿರುವಂಥ ಜೀರ್ಣೋದ್ಧಾರ ಕಾರ್ಯದ ಭಾಗದಲ್ಲಿ ಇದೀಗ ನಮ್ಮ UT ಖಾದರ್ ಅವರ ಅನುದಾನದಲ್ಲಿ ಒಂದು ಕಾಂಕ್ರೀಟೀಕರಣ ಆಗ್ತಾ ಇದೆ. ಇದೀಗ ಶಿಲಾನ್ಯಾಸ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಆ UT ಖಾದರ್ ಅವರ ಅನುದಾನ ಸಿಗಲಿಕ್ಕೆ ಅವರಿಗೆ ಎಷ್ಟು ಅನುದಾನ ಕೊಡ್ತಾರೋ ಆ ಅನುದಾನಕ್ಕೆ ನಾವು ಒಂದು ಕ್ಷೇತ್ರದ ಪರವಾಗಿ ಮತ್ತು ಈ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ
ನಮ್ಮ ಜನವರಿ 16, 17, 18ನೇ ದಿನಾಂಕದಂದು ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ಎಲ್ಲ ಇಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ತನು ಮನ ಧನಗಳೊಂದಿಗೆ ಸಹಕರಿಸಿ ನಮ್ಮ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಊರ ಪರವೂರ ಮಹನೀಯರಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕ್ಷೇತ್ರದ ಪರವಾಗಿ ಮತ್ತು ಜೀರ್ಣೋದ್ಧಾರ ಸಮಿತಿ ಪರವಾಗಿ ಸಲ್ಲಿಸ್ತಾ ಇದ್ದೇನೆ.